ಚರಂಡಿಯ ನೀರು ರಸ್ತೆಯ ಮೇಲೆ ಬಿದ್ದು ಹಳೆದಂತಾಗಿದ್ದ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ತೊಂದರೆಯಾದುದನ್ನು ಗಮನಿಸಿ ಖುದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ತೋಡಿಗೆ ಇಳಿದು ದುರಸ್ತಿ ಮಾಡಿರುವಂತಹ ಘಟನೆ ಉಳ್ಳಾಲ ತಾಲೂಕಿನ ಬೆಳ್ಮಾ ಗ್ರಾಮದಲ್ಲಿ ನಡೆದಿದೆ. ಬೆಳ್ಮಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಸತ್ತರ್ ಅವರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸಮಸ್ಯೆಯೊಂದನ್ನು ಖುದ್ದು ತಾವೇ ಸರಿಪಡಿಸುವ ಮೂಲಕ ಸುದ್ದಿಯಾಗಿದ್ದಾರೆ. ಬೆಳ್ಮದೋಟ ಅಡಕೆರೆ ಪಡಪು ರಸ್ತೆಯಲ್ಲಿ ನೀರು ತುಂಬಿ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ರಸ್ತೆಯ ಪಕ್ಕದ ಹಳ್ಳದಲ್ಲಿ ಕಸ ಕಡ್ಡಿಗಳು ತುಂಬಿ ಮಳೆ ನೀರು ರಸ್ತೆಯಲ್ಲಿ ಹರಿತಾ ಇತ್ತು. ಈ ಬಗ್ಗೆ ಮಾಹಿತಿ ಪಡೆದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಳ್ಳವನ್ನ ದುರಸ್ತಿ ಮಾಡಲು ಕಾರ್ಮಿಕರು ಸಿಗದೇ ಇದ್ದಾಗ ಸ್ವತಃ ತಾವೇ ಹಳ್ಳಕ್ಕೆ ಇಳಿದು ನೀರು ಸರಾಗವಾಗಿ ಹರಿಯುವಂತೆ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರ ಈ ಕಾರ್ಯ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಮಳೆಯಿಂದ ನಿನ್ನೆ ರಾತ್ರಿ ನಮ್ಮ ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಮದೋಟ ಮತ್ತು ಅಡಕೆರೆ ಪಡಪಿಗೆ ಹೋಗುವಂತಹ ಒಂದು ದಾರಿಯು ಹಲವಾರು ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂತಹ ದಾರಿ ನಿನ್ನೆ ಮಳೆಯಿಂದಾಗಿ ಬಿದ್ದು ನೀರು ಇದಾಗಿತ್ತು. ಅದನ್ನು ಇವತ್ತು ಬೆಳಿಗ್ಗೆ ಅದನ್ನು ನೋಡಿದ ತಕ್ಷಣ ಅಲ್ಲಿಗೆ ಯಾರಿಗೂ ಕೂಡ ಸಂಪರ್ಕವನ್ನು ಮಾಡಲಿಕ್ಕೆ ಆಗದ ರೀತಿಯ ಇದ್ದ ಕಾರಣ ನಾನು ಸರಿಪಡಿಸಲು ಮುಂದಾಗಿದ್ದೆ. ಅದರ ಜೊತೆ ನನ್ನ ಜೊತೆಯಲ್ಲಿ ಹಲವಾರು ಯುವಕರು ಕೂಡ ನನ್ನ ಜೊತೆಯಲ್ಲಿ ಭಾಗವಹಿಸಿದರು. ತುರ್ತಾಗಿ ಆ ಒಂದು ಕೆಲಸವನ್ನು ಮಾಡಲಿಕ್ಕಿತ್ತು. ಆ ಒಂದು ಸಂದರ್ಭದಲ್ಲಿ ಯಾರು ಕೂಡ ಕಾರ್ಮಿಕರು ಕೂಡ ಆ ಸಮಯದಲ್ಲಿ ಸಿಗದ ಕಾರಣ ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಯೂಸುಫ್ ಮತ್ತು ರಜಾಕ್, ಚಂದ್ರಾಸ್ ಮತ್ತು ಇಸ್ಮಾಯಿಲ್ ಮತ್ತು ಯೂಸುಫ್ ಅಂತೇಳಿ ಇವರ ಜೊತೆಗೂಡಿ ನಾನೇ ಆ ಕೆಲಸವನ್ನು ಮಾಡಲಿಕ್ಕೆ ಕಾರ್ಯಪ್ರವೃತ್ತರಾದೆ. ಈಗ ಶಾಲಾ ಮಕ್ಕಳಿಗೂ ಮತ್ತು ಅಲ್ಲಿರುವಂತಹ ನಾಗರಿಕರಿಗೆ ಹೋಗಲಿಕ್ಕೆ ಸಂಪೂರ್ಣವಾಗಿ ಆ ಒಂದು ಹೋಗುವಂಥ ವ್ಯವಸ್ಥೆಗೆ ನಾವು ಮಾಡಿದ್ದೇವೆ. ಧಾರಾಕಾರ ಮಳೆಯಿಂದ